ರೈತ ವಿರೋಧಿ ಮಸೂದೆಯನ್ನು ವಿರೋಧಿಸಿ ರೈತರ ಬೇಡಿಕೆ ಈಡೇರಿಸಿ ಕಾರ್ಮಿಕರ ಹಕ್ಕು ಉಳಿಸಿ ಎಂಬ ಧ್ಯೇಯವಾಕ್ಯದೊಂದಿಗೆ ದಲಿತ ಹಕ್ಕು ಸಂರಕ್ಷಣಾ ಸಮಿತಿ ಮತ್ತು ಕಾರ್ಮಿಕ ಸಂಘಟನೆಯ ನೇತೃತ್ವದಲ್ಲಿ 2 ದಿನಗಳ ಕಾಲ ನಡೆಯಲಿರುವ ವಾಹನ ಜಾಥಾ ಪುತ್ತೂರಿಗೆ ಆಗಮಿಸಿತು. ನಗರದ ದರ್ಬೆಯಲ್ಲಿ ನಡೆದ ಜಾಥಾ ಸಭೆಯಲ್ಲಿ ಮಾತನಾಡಿದ ಕಾರ್ಮಿಕ ಮುಖಂಡ ನ್ಯಾಯವಾದಿ ಬಿಎಂ ಭಟ್ ಅವರು, ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ಕಾರ್ಮಿಕ ವಿರೋಧಿ ರೈತ ವಿರೋಧಿ ಕಾಯ್ದೆಯನ್ನ ಜಾರಿಗೊಳಿಸುವ ಮೂಲಕ ಸಂವಿಧಾನದ ಮೇಲೆ ದಾಳಿಯನ್ನ ನಡೆಸುತ್ತಿದೆ. ಮೋದಿ ಅವರಿಗೆ ರೈತರ ಮೇಲೆ, ಹಿಂದೂಗಳ ಮೇಲೆ ಕನಿಷ್ಠ ಕಾಳಜಿ ಇದ್ದಲ್ಲಿ ಈ ರೈತ ವಿರೋಧಿ ಕಾಯ್ದೆಯನ್ನ ತಕ್ಷಣವೇ ಹಿಂದಕ್ಕೆ ಪಡೆಯಬೇಕು ಎಂದು ಒತ್ತಾಯಿಸಿದರು. ಇವತ್ತು ನಮ್ಮ ದೇಶವನ್ನು ಆಳ್ವಿಕೆ ಮಾಡುವವರು ಪ್ರಧಾನಮಂತ್ರಿಯ ಅಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಅಂತೇಳಿ. ಯಾಕೆಂತ ಹೇಳಿದ್ರೆ ಪ್ರಧಾನಮಂತ್ರಿಯ ಇಲಾಖೆ ಅಡಿಯಲ್ಲಿ ಗುಪ್ತಚರ ಇಲಾಖೆ ಇರ್ತದೆ. ಈ ಗುಪ್ತಚರ ಇಲಾಖೆ ಎಲ್ಲಾ ಮಾಹಿತಿಗಳು ಪ್ರಧಾನಮಂತ್ರಿಗೆ ಬರ್ತದೆ. ಆದ್ರೆ ಅವರ ಸರ್ಕಾರ ಹೇಳ್ತಾ ಇದೆ ಅದೆಲ್ಲ ಭಯೋತ್ಪಾದಕರು ಅಲ್ಲಿ ರೈತರು ಅಂತೇಳಿ. ಸ್ವಾಮಿ ನರೇಂದ್ರ ಮೋದಿಯವರೇ, ಭಯೋತ್ಪಾದಕರು ಅಲ್ಲಿ ಇರುವುದು ನಿಮಗೆ ಗೊತ್ತಾಗುದಿಲ್ಲ, ವಿದೇಶಿ ಉಗ್ರರು ಅಂತ ಹೇಳ್ತೀರಿ. ವಿದೇಶಿಯವರು ಇಲ್ಲಿಗೆ ಬಂದ್ರು ನಿಮಗೆ ಗೊತ್ತಾಗುದಿಲ್ಲ. ನೀವೆಂತ ಪ್ರಧಾನಮಂತ್ರಿ? ಗ್ರಾಮ ಪಂಚಾಯತ್ ನಂಬರ? ಈ ಸಂದರ್ಭದಲ್ಲಿ ಋಣಮುಕ್ತ ಹೋರಾಟ ಸಮಿತಿ ಅಧ್ಯಕ್ಷ ಎಲ್ ಮಂಜುನಾಥ್, ದಲಿತ ಹಿತರಕ್ಷಣಾ ಸಮಿತಿ ಅಧ್ಯಕ್ಷೆ ಈಶ್ವರಿ, ಮುಖಂಡರಾದ ಸಂಜೀವ್ ನಾಯ್ಕ್, ಧನಂಜಯ ಗೌಡ, ಶ್ಯಾಮರಾಜ್ ನೇಬಿಸಾ, ಕೇಶವ್ ಪುತ್ತೂರು ಮತ್ತಿತರರು ಉಪಸ್ಥಿತರಿದ್ದರು.